ಇಲ್ಲಿನ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಸಾನ್ನಿಧ್ಯ ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಮತ್ತು ರಾಜೀವ್ ಗಾಂಧಿ ಅಚೀವ್ಮೆಂಟ್ ಪ್ರಶಸ್ತಿ ಪುರಸ್ಕೃತರಾದ ಮಹಾಬಲ ಮರ್ಲಾ ಹಾಗೂ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಜೆಎಫ್ ಡಿಸೋಜ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಜೆಎಫ್ ಡಿಸೋಜ ಅವರು ಅಭಿನಂದನೆ ಸಲ್ಲಿಸಿ ಗೌರವ ತೋರಿದ ಸಾನ್ನಿಧ್ಯ ಆಡಳಿತ ಮಂಡಳಿಯವರಿಗೆ ಆಭಾರಿಯಾಗಿದ್ದೇನೆ ಎಂದ ಅವರು, ಸಾನ್ನಿಧ್ಯದಲ್ಲಿರುವ ಮಕ್ಕಳನ್ನ ಪೋಷಣೆ ಮಾಡುವ ಕೆಲಸ ಸುಲಭದಲ್ಲಿಲ್ಲ. ಅಂತಹ ಒಂದು ಕಷ್ಟದ ಕೆಲಸವನ್ನ ಮಾಡುತ್ತಿರುವ ಸಾನ್ನಿಧ್ಯ ಸಂಸ್ಥೆಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಸನ್ಮಾನವನ್ನು ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ. ಇದೆಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳ ಮನಸ್ಸಿನ ನಿರಾಳ ಹೃದಯದ ಒಂದು ಅಭಿವ್ಯಕ್ತಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ವಸಂತ ಕುಮಾರ್ ಶೆಟ್ಟಿ ಅವರ ಬಳಗ ಸರ್ವಸಾಧಾರಣ ನನ್ನ ಶಾಲೆಯಲ್ಲಿ ದುಡಿದದ್ದು ನನಗೆ ನೆನಪಿದೆ. ಬಾವಿ ಅಗೆಯಲಿಕ್ಕೆ, ಮಣ್ಣು ಹೊರಲಿಕ್ಕೆ ಮನೆಗೆ ಬಂದು ಕೂಡ ಸಹಾಯ ಮಾಡಿದ ಈ ಮಕ್ಕಳು ಎಲ್ಲರೂ ಕೂಡಿ ಒಂದು ಕಡೆ ಏನಾದರೂ ಸಂಭ್ರಮವಿದ್ದರೆ ಅಲ್ಲಿ ಹೋಗಿ ಆ ಸಂಭ್ರಮವನ್ನು ಸುಧಾರಿಸುವಂತ ಹೃದಯ ಈ ಮಕ್ಕಳಿಗೆ ಇತ್ತು. ಅನಂತರ ಮಾತನಾಡಿದ ಮಾಜಿ ಮೇಯರ್ ಮಹಾಬಲ ಮರ್ಲಾ ಅವರು, ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಿಂದ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸದ ವಿಚಾರ ಎಂದರು. ನಮ್ಮ ಸಾನ್ನಿಧ್ಯ ಸಂಸ್ಥೆಯಲ್ಲಿ ಗೌರವಾರ್ಪಣೆ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅವರಿಗೆ ಎಲ್ಲರೂ ಅತೀವ ವಂದನೀಯ ಪೂಜ್ಯ ಭಾವನೆಯಿಂದ ಗೌರವವನ್ನು ಸಾನ್ನಿಧ್ಯ ಅರ್ಪಿಸಿದೆ. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಸ್ತುತ ಮೇಯರ್ ನನ್ನ ವಸಂತ ಕುಮಾರ್ ಶೆಟ್ಟರು 84ರಿಂದ ಮಾಧವ ಸೌರಭ ಮಿತ್ರರು ಅಂತ ಹೇಳಿದರು. ಆದರೆ ನಾನು ಮತ್ತು ಪ್ರಸ್ತುತ ಮೇಯರ್ ಅವರು ಪದವಾಯಿ ಸ್ಕೂಲಲ್ಲಿ ಜೊತೆಯಾಗಿ ವಿದ್ಯಾಭ್ಯಾಸ ಪಡೆದವರು. ನಮ್ಮ ವಿದ್ಯಾಭ್ಯಾಸದಿಂದ ಇವತ್ತಿನ ದಿನವರೆಗೆ ಸಹ ನಾವು ಬೋರ್ಡಲ್ಲಿ ಕೆಲವು ಸಲ ತಮಾಷೆ ಮಾತಾಡ್ತೀವಿ, ಕೆಲವು ಸಲ ದೂರ ಮಾತಾಡ್ತೀವಿ, ಆದರೆ ಇವತ್ತಿಗೂ ನಾವು ಆತ್ಮೀಯ ಮಿತ್ರರಾಗಿ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ, ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾ ವಸಂತ ಕುಮಾರ್ ಶೆಟ್ಟಿ, ಕಿಶೋರ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.